ಕೃಷಿ ಪ್ರಧಾನವಾದ ನಿಡೋಡಿ ಪ್ರದೇಶದಲ್ಲಿ ಸೀಫುಡ್ ಪಾರ್ಕ್ ನಿರ್ಮಾಣಕ್ಕೆ ಮುಂದಾಗಿರುವ ರಾಜ್ಯ ಸರ್ಕಾರವು ರೈತರ ಹಿತದೃಷ್ಟಿಯನ್ನ ಮರೆತಿದೆ. ಪಾರ್ಕ್ ನಿರ್ಮಾಣದಿಂದಾಗಿ ಕೃಷಿ ಭೂಮಿ ಸಂಪೂರ್ಣ ಹಾನಿಯಾಗಲಿದೆ. ಪರಿಸರ ಕೆಡಿಸಿ ಅಭಿವೃದ್ಧಿ ನಡೆಸುವ ಬದಲು ಪರಿಸರಕ್ಕೆ ಪೂರಕ ಅಭಿವೃದ್ಧಿ ನಡೆಸಬೇಕು. ನಿಡೋಡಿಯಲ್ಲಿ ಸೀಫುಡ್ ಕಾರ್ಖಾನೆಯನ್ನ ಕೈಬಿಡುವಂತೆ ಸರ್ಕಾರಕ್ಕೆ ಪತ್ರ ಬರೆಯಲಿದ್ದು ಉಸ್ತುವಾರಿ ಸಚಿವರಿಗೆ ಈ ಬಗ್ಗೆ ಒತ್ತಾಯಿಸುತ್ತೇನೆ ಎಂದು ವಿಧಾನ ಪರಿಷತ್ನ ಮಾಜಿ ಸದಸ್ಯ ಐವನ್ ಡಿಸೋಜಾ ಮೂಡಬಿದ್ರೆ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹೇಳಿದ್ದಾರೆ. ತಾಲೂಕಾಗಿ ಮೇಲ್ದರ್ಜೆಗೇರಿಸುವ ಮೂಡಬಿದ್ರೆಯಲ್ಲಿ ಸರ್ಕಾರಿ ಬಸ್ ಸೌಲಭ್ಯ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ತಾಲೂಕು ಕಚೇರಿಯ ನಿರ್ಮಾಣದಂತಹ ವ್ಯವಸ್ಥೆಗಳು ನನೆಗುದಿಗೆ ಬಿದ್ದಿದೆ. ಕೊರೋನಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಮೂಡಬಿದ್ರೆ ಸಮುದಾಯ ಆರೋಗ್ಯ ಕೇಂದ್ರವನ್ನು ತಾಲೂಕು ಆಸ್ಪತ್ರೆಯಾಗಿ ಮೇಲ್ದರ್ಜೆಗೇರಿಸುವ ಪ್ರಯತ್ನ ಕೂಡ ನಡೆಯದಿರುವುದು ಖೇದಕರ. ಸರ್ಕಾರವು ದಿನಕ್ಕೆ 800 ಮಂದಿಗೆ ಉಚಿತ ಲಸಿಕೆ ನೀಡುವಾಗ 10,000 ಮಂದಿಗೆ ಖಾಸಗಿ ಆಸ್ಪತ್ರೆಗಳು ಹಣ ಪಡೆದು ಲಸಿಕೆ ನೀಡುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ನಿಟ್ಟೂಡಿ ಒಂದು ಕೃಷಿ ಪ್ರಧಾನವಾಗಿರ್ತಕ್ಕಂಥ ಊರು. ಅದು ಅತ್ಯಂತ ಫಲಭರಿತವಾಗಿರ್ತಕ್ಕಂಥ ಮಣ್ಣು ಮತ್ತು ಕೃಷಿ ಇರ್ತಕ್ಕಂಥದ್ದು. ಆ ಭಾಗಕ್ಕೆ ನೀವು ಕೊಂಡೋಗಿ ಇಂಥ ಸೀಫುಡ್ ಯೋಜನೆಯನ್ನು ಅಲ್ಲಿ ಮಾಡ್ತೀರಲ್ವ, ಇದು ನಥಿಂಗ್ ಬಟ್ ಎ ಫೂಲಿಶ್ ಆ್ಯಕ್ಟ್. ಇದು ಸರ್ಕಾರ ಏನಾದರೂ ಮಾಡಿದ್ದೇ ಆದರೆ ಇದರಷ್ಟು ಕೆಟ್ಟ ನಿರ್ಧಾರ ಬೇರೆ ಯಾವುದೂ ಇಲ್ಲ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಮತ್ತು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಶಾಸಕರಿಗೆ ಒತ್ತಾಯ ಮಾಡ್ತೇನೆ, ಈ ಯೋಜನೆ ಇಲ್ಲಿಗೆ ಸರಿ ಹೊಂದುವಂಥ ಯೋಜನೆ ಅಲ್ಲ. ಸೀಫುಡ್ ಯೋಜನೆಗಳು ಎಲ್ಲಿ ಮಾಡಬೇಕು? ಸಮುದ್ರದ ಬದಿಯಲ್ಲಿ, ತೀರಗಳಲ್ಲಿ ಮಾಡಬೇಕು. ಅಲ್ಲಿ ಅದಕ್ಕೆ ಬರ್ತಕ್ಕಂಥ ಮೀನಿನ ಏನು ಶುದ್ಧೀಕರಣ ಮಾಡುವಾಗ, ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಪ್ರೋಸೆಸ್ ಮಾಡುವಾಗ ಅದರ ವಾಸನೆ ಅಥವಾ ಸ್ಮೆಲ್ ಅಂತ ಏನು ಹೇಳ್ತೇವೆ, ಅದು ಆ ಭಾಗಕ್ಕೆ ಪರಿಸರಿಸ್ತದೆ. ಮತ್ತು ಆ ಭಾಗದ ಜನ ಆ ಒಂದು ವಾಸನೆಯನ್ನು ಅಥವಾ ಪರಿಸರ ಮಾಲಿನ್ಯ ಆಗುವುದನ್ನು ತೆಗೆದುಕೊಳ್ಳಲು ಅವರದ್ದು ಸಾಧ್ಯ ಇಲ್ಲ. ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ಮೀಡಿಯಾ ಪ್ಯಾನಲಿಸ್ಟ್ ಪದ್ಮಪ್ರಸಾದ್ ಜೈನ್, ಕಾಂಗ್ರೆಸ್ ಮುಖಂಡರಾದ ವಿಲ್ಫ್ರೆಡ್ ಮೆಂಡೋನ್ಸಾ, ಪ್ರಕಾಶ್, ಅಲ್ವಿನ್, ಆಶಿಕ್ ಪಿರೇರಾ ಉಪಸ್ಥಿತರಿದ್ದರು.